गणानां त्वा गणपतिं गणानां गणपतिं भवामहे गणपतिं गणानां गणपतिं गणानां त्वा गणपतिं ಶಾಸ್ತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಗ್ರಹಾಃ ಗಾವಃ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಗ್ರಹರು ಆದಿತ್ಯಾದಿ ನವಗ್ರಹರು, ಗಾವಃ ಗೋವುಗಳು, ನರೇಂದ್ರಶ್ಚ ರಾಜರು, ವಿಶೇಷತಃ ಬ್ರಾಹ್ಮಣರನ್ನು ಆಯಾಯ ಕಾಲಕ್ಕೆ ಸರಿಯಾಗಿ ಪೂಜೆ, ಶಾಂತಿ, ಆರಾಧನೆ, ದಾನ, ದಕ್ಷಿಣೆಲ್ಲ ಕೊಟ್ಟು ಸಂತೋಷಗೊಳಿಸಿದರೆ ಭೂಲೋಕದಲ್ಲಿ ಬರತಕ್ಕಂಥ ಎಲ್ಲ ಕಂಟಕಗಳು, ಆಪತ್ತುಗಳು, ಮೃತ್ಯುಗಂಟಗಳು, ಭೂಕಂಪ, ಜ್ವಾಲಾಮುಖಿ, ಅನೇಕ ವಿಧ ಇರತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ ಅದೆಲ್ಲ ಪರಿಹಾರ ಆಗಿ ಲೋಕಕ್ಕೆ ಸುಭಿಕ್ಷೆ ಆಗ್ತದೆ. ಆದಿತ್ಯಾದಿ ನವಗ್ರಹರು ಸಂಪೂರ್ಣ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರವಚನ. ಅದೇ ರೀತಿಯಾಗಿ ಇವತ್ತು ಚಂದ್ರಗ್ರಹಣ, ಆ ಒಂದು ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಹಣ ಸಂಭವಿಸಿದೆ. ಇಂಥ ಸಂದರ್ಭದಲ್ಲಿ ಆ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮೀನರಾಶಿ ಇಷ್ಟು ರಾಶಿಯವರಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ದೋಷ ಪ್ರಾಪ್ತಿಯಾಗ್ತದೆ. ಅದರ ಪರಿಹಾರಕ್ಕೋಸ್ಕರ ಇವತ್ತಿನ ದಿವಸ ಆ ಗ್ರಹಣ ಶಾಂತಿ ಹೋಮವನ್ನು ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಸ್ವಸ್ತಿಕಾ ಮಧ್ಯೆಯಲ್ಲಿ, ಅಗ್ನಿ ಮಧ್ಯೆಯಲ್ಲಿ, ಕಲಶ ಮಧ್ಯೆಯಲ್ಲಿ ಮಹಾವಿಷ್ಣು ದೇವರನ್ನು ಆವಾಹನೆ ಮಾಡಿ, ಅದೇ ರೀತಿಯಾಗಿ ಆದಿತ್ಯಾದಿ ನವಗ್ರಹರನ್ನು ಮಂಡಲ ಮಧ್ಯೆಯಲ್ಲಿ ಧಾನ್ಯದಲ್ಲಿ ಆವಾಹನೆ ಮಾಡಿ ಪೀಠ ಪೂಜೆ, ಆವರಣ ಪೂಜೆ, ಪತ್ರ ಪೂಜೆ, ಪುಷ್ಪ ಪೂಜೆ, ಅರ್ಚನೆ ಮಾಡಿ ಅಗ್ನಿ ಮಧ್ಯೆಯಲ್ಲಿ ಆ ದೇವರಿಗೆ 10,000 ಸಂಖ್ಯೆಯಿಂದ ಎಳ್ಳಿನಿಂದ ಆಹುತಿ ಕೊಟ್ಟು ಸಂತೋಷಗೊಳಿಸ್ತೇವೆ. ಆ ಕೊಡತಕ್ಕಂಥ ಒಂದೊಂದು ಆಹುತಿಯನ್ನು ಕೂಡ ಸಾವಿರ ಸಂಖ್ಯೆಯಿಂದ ದೇವರು ಸ್ವೀಕಾರ ಮಾಡಿ ಎಲ್ಲರಿಗೂ ಬರತಕ್ಕಂತಹ, ಅಂದರೆ ಪುತ್ತೂರಿನವರು ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಬರತಕ್ಕಂತಹ, ಅನ್ಯ ದೇಶದಿಂದ ಬರತಕ್ಕಂಥ ಆಪತ್ತುಗಳು, ಶತ್ರುಬಾಧೆಗಳು ಏನಿದ್ರೂ ಕೂಡ ಎಲ್ಲವನ್ನು ದೇವರು ಪರಿಹಾರ ಮಾಡಬೇಕು. ನವಗ್ರಹರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಬೇಕು. ಆ ಬರತಕ್ಕಂತಹ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಶುದ್ಧ ಮೃತ್ಯು ಆದಿ ಸಪ್ತವಿಧ ಮೃತ್ಯುಕಂಟಕವನ್ನೆಲ್ಲ ದೂರೀಕರಿಸಿ ಅಗ್ನಿ ಭಯ, ವಿಷ ಭಯ, ರಾಜಭಯ, ಚೋರ ಭಯ, ಜಲಭಯಾದಿ ಎಲ್ಲ ಭಯಪೀಠೆಯನ್ನು ಪರಿಹಾರ ಮಾಡಿ ಆಧ್ಯಾತ್ಮಿಕಾದಿ, ಭೌತಿಕಾದಿ, ದೈವಿಕಾದಿ ತಾಪತ್ರಗಳನ್ನು ನಿವೃತ್ತಿ ಮಾಡಿ ಏನೊಂದು ಗ್ರಹಣದಲ್ಲಿ ಬರತಕ್ಕಂಥ ದೋಷವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನೆಲ್ಲ ಪರಿಹಾರ ಮಾಡಿ ಎಲ್ಲರಿಗೂ ಕ್ಷೇಮ, ಸ್ಥೈರ್ಯ, ವಿಜಯ, ಅಭಯ, ಆಯುರಾರೋಗ್ಯ ಕೊಟ್ಟು ಮಾಡತಕ್ಕಂಥ ಸಕಲ ಕಾರ್ಯಕ್ಕೆ ಯಶಸ್ಸನ್ನು ಕರುಣಿಸಿ. ಗ್ರಹಣ ಎಂಬುದು ಪ್ರತಿಯೊಬ್ಬನಿಗುಂಟು, ಆದರೆ ವಿಶೇಷವಾಗಿ ಇಂಥ ನಕ್ಷತ್ರದವರಿಗೆ ದೋಷ ಎಂಬುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಗ್ರಹಣವನ್ನು ಗ್ರಹಣ ಕಾಲದಲ್ಲಿ ಉಪವಾಸ ಮಾಡಿ ಆಚರಣೆ ಮಾಡಲೇಬೇಕು. ವಿಶೇಷವಾಗಿ ಇಂತಹ ಕನ್ಯಾ ರಾಶಿ, ಹಾಗೆ ಸಿಂಹರಾಶಿ, ಮಕರ ರಾಶಿ, ಮೀನರಾಶಿಯವರು ವಿಶೇಷವಾಗಿ ವ್ರತವನ್ನು ಹಿಡಿದು ಮಾಡಬೇಕೆಂಬುದಾಗಿ ಶಾಸ್ತ್ರಗಳು ಬೋಧಿಸ್ತಾ ಇವೆ. ಆದ್ದರಿಂದ ಇವತ್ತಿನ ದಿವಸ ಮಾಡ್ತಕ್ಕಂಥ ಶಾಂತಿಯೋಮದಿಂದ ಎಲ್ಲರಿಗೂ ಕ್ಷೇಮ ಸಿಕ್ಕಿ ಲೋಕಕ್ಕೆ ಸುಭಿಕ್ಷೆ ಆಗಬೇಕು. ಬರತಕ್ಕಂಥ ಭಕ್ತಾಭಿಮಾನಿಗಳ ಎಲ್ಲ ಮನಸ್ಸೋಭೀಷ್ಟವನ್ನು ಅನುಗ್ರಹಿಸಿ ಇಲ್ಲಿ ಆಗತಕ್ಕಂಥ ಎಲ್ಲ ಕಾರ್ಯಕ್ಕೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಅನುಗ್ರಹ ಸಿಕ್ಕಿ ಉತ್ತರೋತ್ತರ ಯಶಸ್ಸಾಗಬೇಕು ಅಂತ ಎಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರಥಮತಃ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ. ಓಂ ಯಾ ಫಲಿ ನೀರ್ಯಾ ಆ ಫಲ ಆ ಪುಷ್ಪಾಯಾಶ್ಚ ಪುಷ್ಪಿನೇಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಚಂತುಂಹಾಸಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರದಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇ ಜನ್ಮನಿ ಜನ್ಮನಿ. ಅಲ್ಲಿ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.